ಹಾಯ್ ಹಲೋ ನಮಸ್ಕಾರ ಮಾತಿರಿಗ್ಲ ವೆಲ್ಕಮ್ ಟು ಮೈ ಚಾನೆಲ್ ಜೀವಿತಾ ವಿರ್ವಾಸ್ತುಲ ಟಾಕ್ಸ್ ಏನು ಚೊಲ್ಲರ್ ಮಾತಿರ್ಲ ಯಾನ್ ಮಸ್ತ್ ಸೌಖ್ಯ ಆದುಲ್ಲೆ ಆಗಸ್ಟ್ 28ನೇ ತಾರೀಕು ದಾನಿ ನಮ್ಮ ಸಬ್ಸ್ಕ್ರೈಬರ್ ಶ್ರದ್ಧಾ ಅಕ್ಕನ ಮೆಹಂದಿ ಇತ್ತಡು ಆರ್ ನಮ್ಮ ವ್ಯೂವರ್ ಆರ್ ಏಪಲ ವ್ಲಾಗ್ ತೂ ಅಂತಿರಿಗೆ ಆತ ಸಪೋರ್ಟ್ ಮಂತದ ಆತ ಮೋಕೆ ಕೊಡ್ದು ಏನನು ಹೋಸ್ಟ್ ಆದಲೆ ತಿತ್ತಿರಿಂಗ್ ಮಸ್ತ್ ಖುಷಿ ಆಂಡ್ ಈತೊಂದು ಸಪೋರ್ಟ್ ಮನ್ಪುರತಪ್ಪ ಅಂದಂದ್ರೆ ಸೊ ಆ ಹೋಸ್ಟಿಂಗ್ ದ ವಿಡಿಯೋ ನ್ಯಾನಿಕ್ಲಿಗೆ ಪಾಡೊಂದಿಲ್ಲ ಮಸ್ತ್ ಜನ ಪನೊಂತೀರಿ ಏಪಲ ಗೊಬ್ಬಾಯಿಂದನೇ ಗೊಬ್ಬಾವ ಪಂದಂದ್ರೆ ಸೊ ಈ ಸರಿ ಯಾನಾದೇ ಒಂಜಿ ಗೇಮನ್ನು ಇನ್ವೆಂಟ್ ಮಂದ ಪಂಡ ಯಾನೇ ಒಂಜಿ ಗೇಮನ್ನು ಟ್ರೈ ಮಂತೊಂದುಲ್ಲ ಎನ್ನನೇ ಆಯ್ನಂಚಿನ ಒಂಜಿ ಗೇಮ್ ತೂಲೆ ನಿಕ್ಕಲ್ ಲಾಸ್ಟ್ ಮುಟ್ಟ ತೂಲೆ ಕಡೆ ಮುಟ್ಟ ತೂಲೆ ನಿಕ್ಕಲ ಇಲ್ಲದ ಈವೆಂಟ್ ಉಂಡ ಏನನ್ನ ಹೋಸ್ಟ್ ಆದಲೆ ಪುಲೆ ಅವೆನ ಎಡ್ಡೆ ಮಂತದ ಬತ್ತನಂಚಿನ ಪಿಂದರ್ನಕ್ಕೆಲ್ಲ ಮೊರೆಡು ಫುಲ್ ತೆಲಿಕೆನ ಕನಪಾದ ಈವೆಂಟ್ ಬಾರಿ ಶೋಕಾತನ ಪನಪನಂಚಿನ ಪಾತೆರನ ಕನಪವನಂಚಿನ ಬೇಲಿನಿ ಯಾನು ಒಂದು ಕರ್ಪ ಬುಕ್ ಮನ್ಪಿಡುತ್ತಂಡ ಡಿಸ್ಕ್ರಿಪ್ಷನ್ ನಂಬರ್ ಉಂಡು ಐಕ್ ಮೆಸೇಜ್ ಮಂತಂಡ ಆ್ಯಂಡ್ ಅತನ ಇನ್ಸ್ಟಾಗ್ರಾಮ್ ಜೀವಿತಾ ಬಿರ್ವಾಜ್ ಅತನ ವಿಜಯ್ ಜೀವಿತಾ ಕುತ್ತಾರಪ್ಪನ ಸರ್ಚ್ ಮಂತನ ತಿಕ್ಕೊಂಡು ಸೊ ಕಾಂಟ್ಯಾಕ್ಟ್ ಮಂತ್ಲಿ ಓಕೆನಾ ಅಲೆ ಗೊತ್ತು ನೀ 10:30 ನೋ 9:30 ಏನು ನಿಖಿಲನ ಅಲ್ಲ ಅಕ್ಕೆಲ್ಲ ಮತ್ತೆ ಮತ್ತೆ ದಾರದ ಮಾಡ್ತಾರೆ ಬಾನೊಂದಿಗೆ ಪುಣ್ಯನ ನೆನಪಿಂದತ್ತ ಬಚಾವಾಯ ಏನು ಮಾಡ್ತಾರೆ ಬುಕ್ ಮಾಡ್ಬಾರ್ದು ಒಂದು ವರ್ಷ ಅಣ್ಣ ಅದು ಏನು ಗೊತ್ತು ಖುಷಿಡಿ 8th ಸತ್ಯ ಅದ 7th ಪಾಸ್ ಅದ ಬಚ್ಚ ಡ್ಯಾಂಡಿ 4th ಸರಿ ಅದ ತವಿಶ್ 2nd 2ನೇ ಕ್ಲಾಸ ಸತ್ಯ ಅಂದ ಕುಜಲ್ದ ಕ್ಲಿಪ್ಪು ಗಟ್ಟಿ ಮಾಡ್ತಾನೆ ಬಿರ್ಕಲ್ ಬುರುಣ ಬಾರಿ ಬಂದ್ಕೊಂಡು ಎಸ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ರನ್ ಬಲ್ಬಿ ಸ್ಟಾರ್ಟ್ ಇದು ಒಂದೊಂದು ತಿಕ್ಕೊಂಡು ಒಟ್ಟಿಗೆ ಓ ಕೆಂಪಲಂಗರ ಅಕ್ಕ ಅಲ್ಲ ಗೊತ್ತಾಯ್ತಾ ಒಟ್ಟಿಗೆ ಮಾತಲ್ಲ ಒಟ್ಟಿಗೆ ತಿಕ್ಕೊಂಡು ಓ ರಾಮಚಂದ್ರ ಪೂರ ಬರ್ತೇನತ್ತ ಬರೋಣ ಯಾಂತಿತ್ತು ಒಮ್ಮೆ ನಾನು ಬರೀ ಅಕ್ಕ ಜೋಶ್ ಉಳ್ಳೇದು ಎಸ್ ನೆಕ್ಸ್ಟ್ ಎಸ್ ಹಂಗ ಓಡಿಸ್ತೇನೆ ಅಲಿಬಲೆ ಡ್ಯಾನ್ಸ್ ಬಚ್ಚ ಅಕ್ಕ ಬಚ್ಚ ಇಸ್ ಓಕೆ ಬಚ್ಚ ಅವನು ಆಟ ಆಡುತ್ತಾರೆ ಸಾಂಗ್ ಅವಳು ಗ್ರೈಂಡರ್ ಕೋರಿನ ಮೀನಿನ ತರಕಾರಿಯ 32 ಕಮ್ಮಿ ಉಂಡಾ 30 ಅಕ್ಕಿಯ ಜೋ ಅಂಜೂರು ಅವಳಂತ ಚೆಲುವೇನ ಸೆಳೆದರು ಕಣ್ಣಿನಲೇ ಅದು ಅಂತ ನೋಟಾನ ಮೈಮರೆಸೋ ಮುರುಕಿನ ಕಾರ್ಯಕ್ರಮನ ಗಂಬತ್ತ ಗೊನಪುನಂಚಿನ ಬೊಡ್ದು ಇತ್ತ ನಮ್ಮನ ಖುಷಿ ಅಕ್ಕನ ರಿಕ್ವೆಸ್ಟೆಡ್ ಗೇಮ್ ಗೊಬ್ಬ ಶಿಲ್ಪ ಅನುಷಾ ಎಸ್ ಟೀಚರ್ ಈತ್ ಪುದರ್ಲೆತ್ತೇರು ಒಂದಿಲ್ಲ ಹಾಜರಿ ಹೂಡ್ದಿಜಿ ಎಸ್ 2 ಜನ ರೆಡಿ ಆಯರು ಮಿತ್ತು ಬರಡು ಪಕ್ಕ
ಎಸ್ ಅವಳೆಂಗದು ಬಾರಿ ನಂತಿನ ಕೆಂಪಂಗಿದ ಅಕ್ಕ ಸ್ಟೇಜ್ಗೆ ಬರೋಡು ಪುಗ್ಗೆ ಬುಡ ಒಂದಿಲ್ಲ ಕದೂಲೆ ಮಾತನ್ನ ಸ್ಟೇಜ್ಗೆ ಬರೋಡು ಬೇಗ ಪುಗ್ಗೆ ಬುಡ ಒಂದೆ ಲೆಕ್ಕರ ಪುಗ್ಗೆ ಪುನಕ ಕಮಾನ್ ಮಾತ್ರೆಗಳ ಬರಲಿ ಮಾತ್ರೆಗಳ ಬೇಲೆ ಬರ್ತಾ ಫಾಸ್ಟ್ 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 ನಮ್ಮದ್ರ ಒಂದು ಹೊಟ್ಟೆಯ ಕೊಡ್ತೇನೆ ಒಂದು ಪುಗ್ಗೆ ಹೊಟ್ಟೆ ಎತ್ತನ ಬೀರಮಲೆ ಅವಿ ಪಪ್ಪೆ ಕಮಾನ್ ಫಾಸ್ಟ್ ಬೇಗ ಮಾತನ ಅಡ್ಡೆ ಪುಗ್ಗೆ ತೊಳೆದುಕೊಂಡು ಪಿನ್ ಬಲೂನ್ ಬೋಡ ಏಟು ಬೋಡು ಪುಗ್ಗೆ ಮಲ್ಲೆ ಪೊಡಿ ಎಲ್ಲಿ ಪೆರಿಜ್ಜಿ ಬೇಗ 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 ಮುಳಂಜಿ ವರನುಂಡು ಸಬ್ಬ ಎಲ್ಲ ಆಪಿಸಿ ಕಾಲಂದೆ ಮುಂಡು ಎಸ್ 3 ಜನ ಬರ್ತೀರಿ ಎಸ್ ರೆಡಿ ಆಯ್ತಾ ಮಾತೆಲ್ಲ ಬುಡ ಬುಡು ನಿಖಿಲ್ ಮುಟ್ಟೇರಿಜ್ಜಿ ಯೋ ಟೈಮ್ ಸ್ಟಾರ್ಟ್ಸ್ ನೌ ರನ್ ಬನ್ನಿ ಪೊಲೆ ಪೊಲೆ ರಪ್ಪ ಸ್ಟೇಜ್ ಫಸ್ಟ್ ಬಂದಾಗ ವಿನ್ನ ಬೇರೆ ತಿತ್ತು ಮಾಡು ಎಸ್ ಎಸ್ ಅಕ್ಕ ಬಂಗಾಂಡು ಶಕ್ಕೆ ಯಾ ದುಂಬೆ ಬಂದ್ರೆ ಸಲ್ವಾರ್ ಮಾಡ್ದು ಇದೊಲಿಯೇ ದಾಳಲೆ ಪೂಜಾರ ಬೊಕ ಕೋಪಡು ಇಂದ ಯಾರು ಬಂದು ಕೊರ್ಪುದಿಲ್ಲ ಇರುಲ್ಲ ನಾನು ಇರ್ಲಾಡಿ ಯಾರು ಬಂದು ಕೊರ್ಪುನು ಬನ್ನಿ ಓ ಅವರೇ ಅಕ್ಕ ದಾದಲೆ ಬರ ಮುಚ್ಚಿಡು ಬನ್ನಿ ಅವು ಕಾಮಿಡಿ ಅತ್ ರಿಯಾಲಿಟಿ ಬಾಬುಗೆ ಎಸ್ ನಮ್ಮ ಬುದಾರಿ ಏದು ವರ್ಷ ಮದ್ಮದು ಈ ಕಡೆ ಪಂಡರ 1 ವರ್ಷ ಎಸ್ ಮೋಗಿಡ್ ದಾದಲೆ ಪೋ ಚಿನ್ನು ಅವು ಬಾಲೆ ಆತ ಎಕಡೆ ಬಾಲೆಗ್ಲ ಸೇಕುಂದು ಬಂದಿರು ಮಾರೆ ಅಂದದ ಎಕಡೆ ಬಾಲೆ ಬನ್ನಗಲ ಪಪ್ಪನ ಹಿಂದೆ ಅವೇ ಮೋಗಿಡ್ ಎಸ್ ರೇಖಾ ಅಂದೇನಾ ಎಸ್ ಓಕೆ ದಾದಾಗೆ ಏನ್ ಬಂದ್ಪೆ ನಮ್ಮನ ಮ್ಯೂಸಿಕ್ ದಾರ ಒಂದು ಪದ್ಯ ಪಾಡುವೇರಿ ನಿಕ್ಕಲಿ ಐಕೆ 4 ಸ್ಟೆಪ್ ಪಾಡೋಡು ಥ್ಯಾಂಕ್ ಯು ಆ ಜೋಡಿಗೊಂದು ಜೋರು ತಾಡಿ ಬರೋಡು ಮೂವ వచ్చి ಎಸ್ ಓಕೆ ಮಕ್ಕಳು ಇಟ್ಟು ಸ್ಟೇಜ್ ಇಂದ ಪೊಡಿ ಮಾಡಿ ಫೈನಲಿ ಸ್ಟೇಜ್ ದ ಮುಟ್ಟುಡೆ ಒಂದು ನಮ್ಮನ್ನ ರಡ್ಡಕ್ಕೆ ನಕ್ಲು ಬಿಡತ್ತೆ ರೈಟ್ ಮೇರು ಸ್ಟೇಜ್ಗೆ ಫಸ್ಟ್ ಬಂದು ವಿನ್ ಆತೀರಿ ಒರ ಜೋರಾನ ತಾಡಿ ನಮ್ಮನ್ನ ಮಾತ್ರ ಪಾರ್ಟಿಸಿಪೆಂಟ್ಸ್ ಕೊಡು ಬಂದು ವಿಶ್ ಮಾತ್ರ ಬಾರಿ ಶೋಕ್ ಹೋಗ್ಬೋದಾರೆ ಮೋನ ಬರದೋಡು ಎಸ್ ಸಫಾಸ್ ಆಡಿಯನ್ಸ್ ತಗಲ್ ಮಾತೆಲ್ಲ ಕ್ಲಾಪ್ ಕೊರಡು
Yes. ಶೋಕ್ ನಂಗೆ ನನಗೆ ಒಂದು ಪ್ರೈಸ್ ಉಂಟು. ಕೇಳಿದ್ರು ಬಾಗಿಲು ಮಾತೇನಲ್ಲ. ಎಸ್ ಓಕೆ ಇರೇನು ಎಸ್ ಓಕೆ ಬಾರಿ ಶೋಕ್ ಆಗ್ತದೆ ಬಚ್ಚಿಂದ ಇಜದ ಬಚ್ಚದ ಇಂಚೆ ಓಡು ಇಂಚೆ ಪೋಡು ಎಸ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣಮ್ಮ. ನೆಕ್ಸ್ಟ್ ಸ್ಟೇಜ್ ನಿಖಿಲ್ ಅನ್ನೋರ ಗೆಲ್ಪುಳಿದು ಒಂಜಿರಡ್ಡು ಮೂಜಿನ ಲೈನ ಜೇಳೆನ್ ಮೊಹರ್ 10 11 12 13 14 15 16 17 18 19 20 21 22 23 24 25 26 27 आंखें मांगे मैंने देखी है सुबह तूने धूप ज्यादा लेके झांकी बादलों की जाने के पीछे से गाड़ी जा लेके नूर साथ चलते आज दर्द भी तो हमको ಇತ್ತೆ ಮದಿಮಲ್ಲ ದಯಮಾಡ್ತದೆ ಒಂಚೆ ಎಂಟ್ರಿಗೆ ರೆಡಿ ಅವಳು ಬಂದು ವಿನಂತಿ ಮಾತೊಂದಿಲ್ಲ ಅಂಚೆನೆ ಏರನೆಲ್ಲ ಬರ್ತದೆ ಚೇರ್ ಮತ್ತೆ ಸರಿ ಕಟ್ಟಿ ಹೋಲಿಯ ಖುಷಿ ಅಣ್ಣ ನಲ್ತದೆ ಖುಷಿ ಅಣ್ಣದ ಎಸ್ ಓಕೆ ಏನ ಶೋಕಾಂಡ್ ವಿನ್ನು ಚಿಕ್ಕ ಏನ ದಾಲೇಜಿ ಓಟ್ ಕೋರ್ಲಿ ಅಣ್ಣ ಏನ ಬುದರ್ இதுக்குள்ள சொல்லி கொண்டே மேலே காவடி என்னும் நேரம் இப்பத்தில் உள்ளவரை கரையெத்தும் பக்கினி Let's welcome the beautiful bride Shraddha on stage. ನಿರೂಪಕಿಯಾಗಿತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶಕ್ಕಾದ ಅಂಚನೆ ಏನೊಟ್ಟಿಗೆ ನಿಖಿಲ್ ಮಾತೆಲ್ಲ ಎಂಜಾಯ್ ಮಾಡ್ತಾರೆ ಬಂದಿ ಏನ್ವೆ ಎಸ್ ಎಂಜಾಯ್ ಮಾಡ್ತಾರಾ ಎಸ್ ಥ್ಯಾಂಕ್ ಯು ಸೋ ಮಚ್ ಒಂದು ಜೋರಾಗಿ ಕಾಡಿದಿಕ್ಕುವ ಎಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬತ್ತಿನ ಚಬಿಂಗ ನಿಖಿಲ್ ಮಾತೆಲ್ಲ ವಿಶ್ ಮಂತ್ಲೆ ಬಂಸಾರ ವನಸು ಮನ್ಪಲಿ ಕಲಾ ಕುಂದ್ರೆ ಪುದು ಕಟ್ಟಿ ಚಿಪ್ಪುಲಿ ಅವತ್ತ ಬಾಯ್